ಕರ್ನಾಟಕದ ಕೊಣಾಜೆ ಠಾಣಾ ಪೊಲೀಸರ ಜೊತೆಗೆ ದರ್ಪವನ್ನ ತೋರಿ ದುರ್ವರ್ತನೆ ತೋರಿದ ಆರೋಪದ ಮೇಲೆ ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯ ಹರ್ಷಾದ್ ವರ್ಕಾಡಿ ವಿರುದ್ಧ ಮಂಗಳೂರಿನ ಕೊಣಾಜೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೇ 12ರಂದು ಮಂಗಳೂರು ಹೊರವಲಯದ ಕಾಸರಗೋಡು ಗಡಿಭಾಗ ಕೆದಂಬಾಡಿ ಎಂಬಲ್ಲಿ ಘಟನೆ ನಡೆದಿತ್ತು. ಹರ್ಷಾದ್ ತನ್ನ ಕಾರಿನಲ್ಲಿ ಬರ್ತಾ ಇದ್ದಾಗ ಕೊಣಾಜೆ ಪೊಲೀಸರು ಕಾರನ್ನು ನಿಲ್ಲಿಸಿ ತಪಾಸಣೆ ನಡೆಸಲು ಮುಂದಾಗಿದ್ದಾರೆ. ಈ ವೇಳೆ ಕಾರಿನಲ್ಲಿದ್ದ ಹರ್ಷಾದ್ ಹಾಗೂ ಕಾರಿನ ಹಿಂಬದಿ ಸೀಟಿನಲ್ಲಿದ್ದ ಇನ್ನೊಬ್ಬ ವ್ಯಕ್ತಿ ಇಬ್ಬರು ಸೇರಿ ಕಾರಿನಿಂದ ಇಳಿದು ನಮ್ಮನ್ನ ವಿಚಾರಿಸಲು ನೀವ್ಯಾರು, ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ, ನಮ್ಮನ್ನ ವಿಚಾರಿಸುವುದಕ್ಕೆ ಕೇರಳ ಪೊಲೀಸರು ಇದ್ದಾರೆ ಅಂತ ಏರು ಧ್ವನಿಯಲ್ಲಿ ಏಕವಚನದಲ್ಲಿ ಮಾತನಾಡಿ ನಿಂದಿಸಿದ್ದಾರೆ. ಇನ್ನು ಪೊಲೀಸ್ ಸಿಬ್ಬಂದಿಗಳ ಜೊತೆಗೆ ಉಡಾಫೆ ಮಾತನಾಡಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿ ಲಾಕ್ಡೌನ್ ಆದೇಶವನ್ನು ಉಲ್ಲಂಘಿಸಿದ್ದಾರೆ ಅಂತ ಕೊಣಾಜೆ ಠಾಣೆಯ ಎಎಸ್ಐ ಶೇಖರ್ ಗಟ್ಟಿ ಅವರು ದೂರು ನೀಡಿದ್ದಾರೆ. ಅದರ ಅನ್ವಯ ಇದೀಗ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ತೆಗಿಬಿಡಿ ಒಂದ್ ನಿಮಿಷ.